ಕಾರ್ಕಳ ವಿಶ್ವ ಹೃದಯ ದಿನಾಚರಣೆಯ ಅಂಗವಾಗಿ ಕಾರ್ಕಳ ಟಿಎಂಎ ಪೈ ರೋಟರಿ ಆಸ್ಪತ್ರೆ, ರೋಟರಿ ಕ್ಲಬ್ ಹಾಗೂ ಕಾರ್ಕಳ ಸರ್ಕಾರಿ ಪಾಲಿಟೆಕ್ನಿಕ್ ರೋಟರಾಕ್ಟ್ ಕ್ಲಬ್ ಆಶ್ರಯದಲ್ಲಿ ಹೃದಯಕ್ಕಾಗಿ ನಡಿಗೆ ವಾಕಥಾನ್ ನಡೆಯಿತು. ಕಾರ್ಕಳ ಅನಂತಶಯನ ವೃತ್ತದಿಂದ ಆರಂಭವಾದ ನಡಿಗೆ ಟಿಎಂಎ ಪೈ ರೋಟರಿ ಆಸ್ಪತ್ರೆಯ ಆವರಣದಲ್ಲಿ ಸಂಪನ್ನವಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರದೀಪ್, ಕೆಎಂಸಿ ಮಣಿಪಾಲ ಕಾರ್ಡಿಯಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಸಾಫಿಯು ಪಿಡಿ ಡಿಸೋಸಾ, ರೋಟರಿ ಜಿಲ್ಲಾ ಮಾಜಿ ಗವರ್ನರ್ ವಿಘ್ನೇಶ್ ಶೆಣೈ, ಟಿಎಂ ಪೈ ರೋಟರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕೀರ್ತಿನಾಥ್ ಬಲ್ಲಾಲ್, ರೋಟರಿ ಕ್ಲಬ್ನ ಸುರೇಂದ್ರ ನಾಯಕ್, ರಕ್ಷಣ್ ಮಹೇಶ್ ನಾಯಕ್ ಉಪಸ್ಥಿತರಿದ್ದರು. ಡಾಕ್ಟರ್ ಟಿಎಂಎ ಪೈ ರೋಟರಿ ಆಸ್ಪತ್ರೆ ಕಾರ್ಕಳ ಇದರ ಆಶ್ರಯದಲ್ಲಿ ವಿಶ್ವ ಹೃದಯ ದಿನದ ಅಂಗವಾಗಿ ಹೃದಯಕ್ಕಾಗಿ ನಡಿಗೆ ಡೋಂಟ್ ಮಿಸ್ ಎ ಬೀಟ್ ಈ ಒಂದು ಜಾಥವು ಕಾರ್ಕಳ ಅನಂತಶಯನ ಸರ್ಕಲ್ನಿಂದ ಈಗಾಗಲೇ ಕಾರ್ಕಳದ ಮಾಜಿ ಸಚಿವರಾದ ಹಾಗೂ ಶಾಸಕರಾದ ಶ್ರೀ ವಿ ಸುನೀಲ್ ಕುಮಾರ್ ಇವರಿಂದ ಉದ್ಘಾಟನೆಗೊಂಡು ಈ ಒಂದು ಜಾಥವು ಈಗಾಗಲೇ ಅನಂತಶಯನದಿಂದ ಡಾಕ್ಟರ್ ಟಿಎಂಎ ಪೈ ಆಸ್ಪತ್ರೆಯವರೆಗೆ ಜಾಥವು ನಡೆಯುತ್ತದೆ. ವಾರದ ಹೆಚ್ಚಿನ ದಿನಗಳಲ್ಲಿ ಕನಿಷ್ಠ 50 ನಿಮಿಷಗಳ ಮಧ್ಯಮ ತೀವ್ರತೆಯ ಚಟುವಟಿಕೆಗಳನ್ನು ಮಾಡಿ ಉದಾಹರಣೆಗೆ ನಡಿಗೆ ವಿಶ್ವ ಹೃದಯ ದಿನವು ಡೋಂಟ್ ಮಿಸ್ ಎ ಬೀಟ್ ಎಂಬ ಪ್ರಬಲ ಧ್ಯೇಯ ವಾಕ್ಯವನ್ನು ಹೊಂದಿದೆ. ಪ್ರತಿಯೊಂದು ಹೃದಯ ಬಡಿತವು ಮುಖ್ಯ ಎಂಬುದನ್ನು ಇದು ಸಕಾಲಿಕವಾಗಿ ನೆನಪಿಸುತ್ತದೆ. ಹೃದಯದ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಲು ತಪಾಸಣೆಗಳನ್ನು ವಿಳಂಬ ಮಾಡದಂತೆ ಮತ್ತು ಮುಂಚಿನ ಎಚ್ಚರಿಕೆ ಚಿಹ್ನೆಗಳಿಗೆ ಗಮನ ಕೊಡಲು ವ್ಯಕ್ತಿಗಳನ್ನು ಒತ್ತಾಯಿಸುತ್ತದೆ. ಈ ಸಂದೇಶವು 2024-26ರ ಯೂತ್ ಹಾರ್ಟ್ ಫಾರ್ ಆಕ್ಷನ್ ಅಡಿಯಲ್ಲಿನ ವಿಶಾಲ ಅಭಿಯಾನದ ದೃಷ್ಟಿಕೋನವನ್ನು ನಿರ್ಮಿಸುತ್ತದೆ. ಇದು ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸಲು ಮತ್ತು ಹೃದಯ ಆರೋಗ್ಯ ನೀತಿಗಳನ್ನು ಪ್ರಭಾವ ಬೀರಲು ಜಾಗತಿಕ ಸಹಯೋಗ, ವೈಯಕ್ತಿಕ ಜವಾಬ್ದಾರಿ ಮತ್ತು ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేదా మస్తు ಖುಷಿ ಪಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಬಿನೆಜ್ಜಿ ಪೋಲೇರ್ ಬೇಬಿ ಯಬಾ ವೀಕೆ